ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸ್ವಾನ ಮಸೂರು ಚಡಿಯೋನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸೂರು ಚಡಿಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಶಾರದಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಗೆಸ್ಟ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವ. ಹಾಯ್ ಮ್ಯಾಮ್, ಕಾರ್ಯಕ್ರಮ ಸ್ವಾಗತ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ? ಸೂಪರ್ ಸರ್. ಸೂಪರ್. ನೋಡಿ, ನೀವೆಲ್ಲ ಸ್ಪೀಡ್ ಇದ್ದೀರಿ ನೋಡಿ, ಹೇಳೋಕ್ಕೆ ಪುರ್ಸತ್ತಿಲ್ಲ. ಸೂಪರ್ ಅಲ್ಲ, ಹಾಗಿರ್ಬೇಕಲ್ಲ. ಚೆನ್ನಾಗಿದ್ರೆ ಚೆನ್ನಾಗಿರ್ಬೇಕು. ಹೌದು. ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಇವತ್ತು? ಇವತ್ತು ಚುಕ್ಕಿ ಮತ್ತು ಒಂದು ವೆಜ್ ರೋಲ್ ಅಂತ. ಚುಕ್ಕಿ ಅಂದರೆ ಇದು ಸ್ವೀಟ್ ಅದು, ಶೇಂಗಾ ಚುಕ್ಕಿ, ನೆಲಗಡಲೆ. ನೆಲಗಡಲೆ ಇದಲ್ಲ. ಓಕೆ, ನಿಮಗೆ ಅದು ಹೇಗೆ ಮನೆಯಲ್ಲೇ ಮಾಡ್ತೀರಾ ಅಥವಾ ಹೇಗೆ ಏನಾದರೂ ಅಂಗಡಿಗೆ ಕೊಡೋದು ಆ ಥರ ಎಲ್ಲ ಉಂಟು? ಇಲ್ಲ, ಮನೆಗೆ ಹೀಗೆ ನಾವು ಫ್ಯಾಮಿಲಿ ಅವರಿಗೆ ಮಾಡಲಿಕ್ಕೆ ಗಮ್ಮತ್ತಾಗಿ ತಿನ್ಬೋದು. ನಮ್ಮದೇ ಕೈ ರುಚಿ. ಓಕೆ, ಇನ್ನೊಂದು ವೆಜ್ ರೋಲ್ ಅಂತ ಹೇಳಿ. ವೆಜ್ ರೋಲ್, ಒಂದು ಸ್ವೀಟ್, ಇನ್ನೊಂದು ಖಾರ. ಓಕೆ, ಎರಡೊಂದು ಮಾಡಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆ ಬಂದಾಯ್ತು. ಈಗ ಫಸ್ಟಿಗೆ ಚುಕ್ಕಿ ಮಾಡ್ತೀರಾ? ಚುಕ್ಕಿ, ಬೆಲ್ಲದ ಚುಕ್ಕಿ ಅಲ್ಲ? ಓಕೆ, ಇದೆಲ್ಲ ನಾವು ಚಿಕ್ಕದಿರುವ ಶಾಲೆಗೆಲ್ಲ ಹೋಗುವಾಗ ನೋಡಿ ಒಂದು ಪದ್ಯ ಬರ್ತಿತ್ತಲ್ಲ, ಎಂಥ ಚುಕ್ಕಿ ಚುಕ್ಕಿ ಬೆಲ್ಲದ ಚುಕ್ಕಿ ಅಂತ ಏನಾಗ್ತದೆ ಆ ಥರ. ಓಕೆ, ಈಗ ಸ್ಟಾರ್ಟಿಗೆ ಎಂತ ಮಾಡುವ? ಸ್ಟಾರ್ಟಿಗೆ ನೆಲಗಡಲೆ ಹುರಿಬೇಕು. ಬಟ್ ನಾನು ಹುರಿದು ರೆಡಿ ಮಾಡಿ ತಂದಿದ್ರಿಂದ ಬೆಲ್ಲದ ಪಾಕ ಮಾಡುವ. ಒಂದು ಅರ್ಧ ಬೌಲ್ ನೀರು. ಅಂದರೆ ಈಗ ನೀವು ನೆಲಗಡಲೆ ಆಲ್ರೆಡಿ ಫ್ರೈ ಮಾಡಿ ಸಿಪ್ಪೆ ತೆಗೆದು ತಗೊಂಡು, ಯಾಕಂದ್ರೆ ಸುರುಗೆ ಫ್ರೈ ಮಾಡಿ ಸಿಪ್ಪೆ ತೆಗೆದು ಸ್ವಲ್ಪ ಇದು ಬೀಜ ಬಿಡಿಸಿದಾಗೆ ಮಾಡಬೇಕು. ಓಕೆ, ಅದರಿಂದ ಸಿಪ್ಪೆಲ್ಲ ತೆಗೆದು ಕ್ಲಿಯರ್ ಮಾಡಿ ತಂದಿದ್ದೀರಾ. ಇವಾಗ ಬೆಲ್ಲವನ್ನು ನೀವು ಪಾಕ ಮಾಡ್ತೀವಿ. ಹಾಗಾದ್ರೆ ಒಂದು ಬಣಲ್ ಬೇಕಲ್ಲ? ಅಕ್ಕಿ ಒಲೆ ಉರಿಸ್ಬೇಕಲ್ಲ? ಅರ್ಧ ಬೌಲ್ ನೀರು. ಓಕೆ, ಒಂದು ಬೌಲ್ ನೀರಲ್ಲ? ನೀರು ಬೇಕಾದರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದು. ಸುರಿಗೆ ಎಷ್ಟು ಪಾಕ ನೋಡಿ ಬೇಕಾದಾಗಿ ಆ್ಯಡ್ ಮಾಡ್ಕೊಳ್ಬೋದಲ್ಲ? ಓಕೆ, ಎಸ್ ಮ್ಯಾಮ್, ಇದು ನಾರ್ಮಲ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಅಲ್ಲ? ಇಷ್ಟ ಸರ್. ಹೌದು. ನೀವು ಹೇಗೆ ಅಂದರೆ ಅಡುಗೆಲ್ಲ ಈ ಥರದ್ದೆಲ್ಲ ಸ್ಪೆಷಲಾಗಿ ಈಗ ಅಂಗಡಿಯಲ್ಲಿ ಸಿಗುವಂಥದ್ದೆಲ್ಲ ನೀವು ಮನೆಯಲ್ಲಿ ಮಾಡಲಿಕ್ಕೆ ಯಾವ ರೀತಿ ಅಂದರೆ? ಹಳ್ಳಿ ಸೈಡೆಲ್ಲ, ನಮ್ಮ ಸೈಡೆಲ್ಲ ಹಬ್ಬಕ್ಕೆಲ್ಲ ಮನೆಯಲ್ಲೇ ಸ್ಪೆಷಲ್ ಸ್ವೀಟ್ ಎಲ್ಲ ಮಾಡೋದಾಗುತ್ತೆ. ನಾವು ಹೋಟ್ಲಿದೆ ಯಾವುದು ಬೇಕರಿ ಐಟಮ್ ತರೋದಿಲ್ಲ. ಅಂದರೆ ಲಾಡು ಮಾಡೋದಾಗಿರ್ಬೋದು, ಸ್ವೀಟ್ ಹೋಳಿಗೆ ಮಾಡೋದಾಗಿರ್ಬೋದು, ಎಲ್ಲ ಮನೆಯಲ್ಲೇ ಮಾಡ್ತೀವಿ. ಓ, ಹಾಗಾದ್ರೆ ನಿಮಗೆ ಭಾರಿ ಈಸಿ ನೋಡಿ, ಯಾವ ತಿಂಡಿ ಬೇಕಾದ್ರೂ ಮಾಡ್ಕೊಳ್ಬೋದು. ಏನೆಲ್ಲ ಮಾಡ್ತೀರಿ ಮನೆಯಲ್ಲಿ ನಾರ್ಮಲ್ ಆಗಿ? ಹೋಳಿಗೆ, ಲಾಡು ಅದೆಲ್ಲ ಎಲ್ಲ ಮನೆಯಲ್ಲಿ ಮಾಡ್ತಾರೆ. ನೀವು ಈಗ ಈ ಥರ ಚುಕ್ಕಿ ಮತ್ತೆ ಇದು ಕಾಯಿ ಹೋಳಿಗೆ ಮಾಡ್ಕೊಳ್ತೇವೆ. ನಮಗೆ ಮನಸಾರ ಯಾವ ಸ್ವೀಟ್ ಬೇಕು ಅನ್ಸುತ್ತೆ ಸ್ವಲ್ಪ ಅದನ್ನು ಮಾಡ್ತೀರಲ್ಲ. ಈ ಕರ್ಜಿಕಾಯಿ ಹಬ್ಬಕ್ಕೆಲ್ಲ ಮಾಡಿರ್ತೇವೆ. ಓಕೆ ಓಕೆ, ಈ ಥರ ಎಲ್ಲ ನೀವು ಮನೆಗೆಲ್ಲ ಹಬ್ಬ ಎಲ್ಲ ಇದ್ದಾಗ ಸ್ವೀಟ್ ಅಂತೂ ನಿಮ್ಮಲ್ಲಿ ಮನೆಯಲ್ಲಿ ಕೈ ರುಚಿ. ನಮಗೆ ಹಬ್ಬ ಅಂತಲ್ಲ, ಯಾವಾಗಲೂ ನಾರ್ಮಲಿ ಸ್ವೀಟ್ ಇದ್ದೇ ಇರುತ್ತೆ. ಓಕೆ, ಅಂದರೆ ನಿಮ್ಮದು ಯಾವುದು ಉತ್ತರ ಕನ್ನಡ ಸೈಡಾ? ಉತ್ತರ ಕನ್ನಡ ಸೈಡ್. ಅಲ್ಲಿ ಸ್ವೀಟ್ ಜಾಸ್ತಿ, ಖಾರ ಜಾಸ್ತಿ ಅಂತ ಕೇಳಿದ್ದೀನಿ ನಾನು. ಖಾರ ತಿನ್ನೋರಿಗೆ ಜೋಳದ ರೊಟ್ಟಿ, ಚಟ್ನಿ ಅದೆಲ್ಲ ಖಾರ ಜಾಸ್ತಿ. ಅದೆಲ್ಲ ಜಾಸ್ತಿ. ಬಟ್ ಸ್ವೀಟ್ ನಮ್ಮ ಇದರಲ್ಲಿ ಸ್ವೀಟ್ ಎಷ್ಟು ಮಾಡಲೇಬೇಕು, ಪ್ರತಿಯೊಂದಕ್ಕೂ ಸ್ವೀಟ್ ಬೇಕಾಗಿರ್ತದೆ. ಅಂದರೆ ಖಾರ ಕಮ್ಮಿಯಾ ನಿಮ್ಮ ಮನೆಯಲ್ಲಿ ಮಾಡೋದು? ಖಾರ ಕಮ್ಮಿ. ನಾನ್ ವೆಜ್ ಎಲ್ಲ ಕಡಿಮೆ? ನಾವು ನಾನ್ ವೆಜ್ ಇಲ್ಲವೇ ಇಲ್ವಾ? ಹಾಗಾದ್ರೆ ನೀವು ಸ್ವೀಟ್ ಮಾಡಲೇಬೇಕಲ್ಲ. ಈಗ ಅಕ್ಕಿ ಆಲ್ಮೋಸ್ಟ್ ಬೆಲ್ಲದ ಪಕ್ಕ ರೆಡಿ ಅಲ್ಲ? ಸರಿ. ಅಕ್ಕಿ ಇದಕ್ಕೆ ಸ್ವಲ್ಪ ನೆಲಗಡಲೆ ನೋಡಿ, ನೀವು ನೀರಿಗೆ ಹಾಕಿದ ಕಾರಣ ಅಲ್ಲಿ ಸಪ್ರೇಟ್ ಇರುತ್ತಲ್ಲ? ಹಾಂ ಸರ್. ಓಕೆ, ಇದು ಆಫ್ ಮಾಡೋದಾ? ಇರಲಿ ಇರಲಿ ಸರ್. ಓಕೆ, ಈಗ ಒಂದು ಮುಕ್ಕಾಲು ಕಪ್ಪಿನಷ್ಟಲ್ಲ? ಒಂದು ಮುಕ್ಕಾಲು ಕಪ್ ನೆಲಗಡಲೆ ಬೀಜ. ಒಂದು 2 ಸ್ಪೂನ್ ತುಪ್ಪ ಹಾಕಬೇಕಾ? ಹಾಂ ಸರ್.
ಓಕೆ 2 ಸ್ಪೂನ್ ಬೇಕಾ? ಹಾಂ, ದೊಡ್ಡ ಸ್ಪೂನ್ ಅಲ್ಲ 1 ಸ್ಪೂನ್ ಸಾಕಾ? ಸಾಕು ಸರ್. ಹಾಂ, ದೊಡ್ಡ ಸ್ಪೂನ್ ಅಲ್ಲಾದರೆ 1 ಸ್ಪೂನ್ ಸಾಕು ಅಂತ ಹಾಂ ಹೇಳ್ತಾರೆ. ಸರ್, ಸಣ್ಣ ಸ್ಪೂನ್ ಆದರೆ 2 ಸ್ಪೂನ್ ಬೇಕು. ಓಕೆ, ತುಪ್ಪ ಅಲ್ಲಿ ಹಾಕಿ ಗಟ್ಟಿ ಇದು ಪಾಕ ಬರ್ತುಂಟು. ನೀವು ಆವಾಗಲೇ ನೋಡಿ, ನೀವು ನೀರಿಗೆ ಹಾಕಿದ್ರಲ್ಲ, ಪಾಕ ಕರೆಕ್ಟಾಗಿ ಬಂತು ನೋಡಿ. ಸೈಡಲ್ಲಿ ನೋಡಿ ಕೆಂಪು ಕೆಂಪು ಅಂದರೆ ಗಟ್ಟಿಯಾಗಿ ನಿಲ್ಲಿರುತ್ತಲ್ಲ. ಓಕೆ, ಇಲ್ಲ ಇದ್ರೆ ನೀರಿಗೆ ಅದು ಫುಲ್ಲು ಮೆಲ್ಟ್ ಆಗ್ತದೆ, ನೀರಿಗೆ ಜೊತೆ. ಓಕೆ, ಇದು ಬೆಲ್ಲದ ಪಾಕ ಅಲ್ಲ? ಆ ಪಾಕದಲ್ಲಿ ಇದನ್ನು ಬಾಡಿಸಿದರೆ ಮತ್ತೆ ಅದನ್ನೊಂದು ಪ್ಲೇಟಿಗೆ ಸರ್ವ್ ಮಾಡಿ ಅದನ್ನು ಸ್ಲೈಸ್ ಮಾಡಿ ಸಿಕ್ಕಿ ಮಾಡಲಿಕ್ಕೆ ಅಷ್ಟು ಪಾಕ ಬರಲೇಬೇಕು ಬೆಲ್ಲ. ಓಕೆ, ಆಲ್ಮೋಸ್ಟ್ ಈಗ ಆಲ್ಮೋಸ್ಟ್ ಆಗಿದೆ ಸರ್. ಇದಕ್ಕೆ ಸರ್ವ್ ಮಾಡೋದು. ಒಂದು ಸ್ಪೂನ್ ಕೊಡ್ಬೋದು ಗೀಗೆ. ಅದನ್ನು ತುಪ್ಪ ಒರೆಸ್ಬಿಟ್ಟು ಫುಲ್ ಕವರಿಂಗಲ್ಲಿ ಆ ಥರ ತುಪ್ಪವನ್ನು ಮೇಲ್ಗಡೆ ಹಾಕಿ ಬೇಕಾ? ತುಪ್ಪ ಸಾಕಾಗುತ್ತಾ? ಈಗ ಕಪ್ ಹಿಡಿತಾರೆ. ಆಫ್ ಮಾಡೋದು ಇದು? ಹಾಂ ಸರ್, ಆಫ್ ಮಾಡಿ. ಓಕೆ, ಮಾಡಿ ಸ್ವಲ್ಪ ಗಾಳಿಗೆ ಬಿಟ್ಟರೆ. ಹಾಂ, ಗಾಳಿಗೆ ಬಿಡಬೇಕಾ? ಹೀಗೆ ಅಲ್ಲ, ಹೀಗೆ ಹಾಕಿ ಇದಕ್ಕೆ ಗಾಳಿಗೆ ಬಿಡಬೇಕು, ಸ್ಲೈಸ್ ಮಾಡಿ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ರೆಡಿ ಸರ್. ಅದೀಗ ಸ್ವಲ್ಪ ಹಾಗೆ ಗಾಳಿಗೆ ಬಿಡಬೇಕಲ್ಲ? ಓಕೆ, ಅದು ಗಟ್ಟಿ ಆದ ನಂತರ ಚಿಕ್ಕಿ ರೆಡಿ ಅಂತ ಹೇಳ್ಬೋದಲ್ಲ? ಒಂದು ಸ್ಲೈಸ್ ಮಾಡಿ ಬಿಟ್ಟು ಬಿಡಬೇಕು, ಆಗ ಗಾಳಿ ತಾನೇ ಗಟ್ಟಿ ಆಗ್ತದೆ. ನಾವೀಗ ಹಸಿ ಇರುವಾಗಲೇ ಸ್ಲೈಸ್ ಮಾಡಬೇಕಾ? ಸ್ಲೈಸ್ ಮಾಡ್ಕೊಂಡು. ಓಕೆ, ಈಗ ಅದನ್ನು ಸ್ಲೈಸ್ ಮಾಡಿ. ಓಕೆ, ನಿಧಾನಕ್ಕೆ ಮಾಡಬೇಕಲ್ಲ? ಹಾಂ ಸರ್. ಗಟ್ಟಿ ಆದ ನಂತರ ಹಾಗೆ ಕಟ್ ಮಾಡ್ಲಿಕ್ಕೆ ಆಗುತ್ತಾ? ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ನಾವು ಈಗ ರೆಡಿ ಮಾಡಿಟ್ರೆ ಆಮೇಲೆ ಕಟ್ ಮಾಡಲಿಕ್ಕೆ ಈಸಿ ಅಲ್ಲ? ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಬಿಡಬೇಕು ಸರ್ ಅದನ್ನು ಗಾಳಿಗೆ. ಓಕೆ, ಎಸ್, ಚಿಕ್ಕಿದು. ಓಕೆ, ಚುಕ್ಕಿ ರೆಡಿ ಅಲ್ಲ? ಹಾಂ ಸರ್. ಬೆಲ್ಲ ಮತ್ತು ಕಡಲೆ ಹಾಕಿ ಸ್ಪೆಷಲಾಗಿ ಮಾಡಿದ್ರ. ಇದು ಸ್ವಲ್ಪ ಬಿಸಿ ಬಿಸಿ ಉಂಟು. ಗಟ್ಟಿ ಆದ ನಂತರ ಕಟ್ ಮಾಡಿ ತಿನ್ನಲಿಕ್ಕೆ ಭಾರಿ ಒಳ್ಳೆ ಅಂತ ಹೇಳ್ತಾರೆ. ಓಕೆ, ಹಾಗಾದರೆ ಅದಕ್ಕೆ ಮೊದಲು ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವಲ್ಲ ಹಾಗಾದರೆ? ಓಕೆ, ಶಾರದಾ ಮ್ಯಾಮ್ ಸಾಕಾಗಿರುವಂತಹ ಚುಕ್ಕಿ ರೆಡಿ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಅದು ಆರಲಿ ಅಂತ ನನ್ನ ಕೈಗೆ ಕೊಟ್ಟಿದ್ದಾರೆ. ಇದು ಆರೋಗ್ಯ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಬೆಲ್ಲದ ಚಿಕ್ಕಿ ತಯಾರಿಸುವ ವಿಧಾನ. ಮೊದಲು ನೆಲಗಡಲೆ ಬೀಜವನ್ನು ಹುರಿದು ಸಿಪ್ಪೆಯನ್ನು ತೆಗೆಯಿರಿ. ಇನ್ನೊಂದೆಡೆ 1 ಕಪ್ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಪಾಕ ತಯಾರಿಸಿ. ಪಾಕ ಸ್ವಲ್ಪ ಗಟ್ಟಿಯಾಗುತ್ತಲೇ 3/4 ಕಪ್ನಷ್ಟು ನೆಲಗಡಲೆ ಬೀಜ, 1-2 ಚಮಚ ತುಪ್ಪ ಹಾಕಿ ಬೆರೆಸುತ್ತಾ ಬೇಯಿಸಿ. ಮುದ್ದೆ ಬರುವವರೆಗೂ ಬೇಯಿಸಿ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಭಾಗ ಮಾಡಿಕೊಳ್ಳಿ. ತಣ್ಣಗಾದ ನಂತರ ತುಂಡು ಮಾಡಿ. ಈಗ ಬೆಲ್ಲದ ಚಿಕ್ಕಿ ತಯಾರು. ಓಕೆ, ನೋಡಿದ್ರಲ್ಲ ಚುಕ್ಕಿ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದೊಳಗೆ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರಚಿಸುವ ನಮ್ಮ ಸೌರು ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ಮಿಶ್ರ, 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂದಾಲ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಆವಾಗಲೇ ಸ್ಪೆಷಲ್ ಆಗಿಂತ ಚಿಕ್ಕಿ ರೆಡಿಯಾಗಿದೆ. ಈಗ ಇನ್ನೊಂದು ಸ್ಪೆಷಲ್ ಯಾವ್ದು ಹೇಳಿದ್ದು? ವೆಜ್ ರೋಲ್ ಅಂತ. ವೆಜ್ ರೋಲ್ ಅಲ್ಲ? ಒಂದು ಸ್ವೀಟ್, ಇನ್ನೊಂದು ಖಾರ ಅಂತ ಹೇಳಿದ್ರಲ್ಲ? ಓಕೆ, ಏನು ಮಾಡುವ? ಸ್ಟಾರ್ಟ್ ಮಾಡುವ. ಈಗ ವೆಜ್ಜನ್ನು ಮೊದಲು ಬಾಜಿ ಮಾಡಿ. ವೆಜ್ಜನ್ನು ಮೊದಲು ಬಾಜಿ ಮಾಡುವಲ್ಲ? ಅಂದರೆ ತರಕಾರಿಯನ್ನು ಫ್ರೈ ಮಾಡಬೇಕಲ್ಲ? ಯಾಕಂದರೆ ಬಣಲ್ಬೇಕಲ್ಲ? ಓಕೆ, ಒಲೆ ಉರಿಸ್ಬೇಕಲ್ಲ? ಮನೆಯಲ್ಲಿ ಬೆಳಿಗ್ಗೆ ಎದ್ದು ನೀವೇ ಒಲೆ ಉರಿಸೋದಾ? ನಾವೇ ಸರ್. ನೀವೇ? ಓಕೆ, ಇದಕ್ಕೆ ಆಯಿಲ್ ಬೇಕಾ? ಆಯಿಲ್ ಬೇಕು ಸರ್. ಓಕೆ, ಆಯಿಲ್ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಇದು ಒಗ್ಗರಣೆ ಟೈಪ್ ಮಾಡೋದು? ಒಗ್ಗರಣೆ ಟೈಪ್ ಮಾಡಿ ಬಾಜಿ ಮಾಡಿ. ಹಾಂ, ಓಕೆ. ನೀವು ಪಾಕ ರೆಡಿ ಮಾಡಿದ್ದೀರಲ್ಲ, ಅಂದರೆ ಅದು ಮೈದಾನ ಹೇಗೆ? ಗೋಧಿ ಹಿಟ್ಟು. ಗೋಧಿ ಹಿಟ್ಟ? ಹಾಂ, ಓಕೆ. ಅಂದರೆ ಗೋಧಿ ಹಿಟ್ಟನ್ನು ನಾರ್ಮಲಿಗೆ ನಾವು ಚಪಾತಿಗೆಲ್ಲ ಆ ಥರ ನೀವು ರೆಡಿ ಮಾಡಿ ತಂದಿದ್ದೀರಾ? ನಮಗೆ ಕೆಲಸ ಇಲ್ಲ ಅಂತ. ಈಗ ಆ ಥರ ಗೋಧಿ ಹಿಟ್ಟು ಮಾಡಲಿಕ್ಕಿಲ್ವಾ ಹಾಗಾದರೆ ಇಲ್ಲಿ? ಮಾಡಲಿಕ್ಕೆ ಈಗಿಲ್ಲ. ಓಕೆ, ಬಟ್ ನಾವು ಯಾವಾಗಲೂ ಅದು ಗೋಧಿ ಹಿಟ್ಟು ಫಸ್ಟ್ ರೆಡಿ ಮಾಡ್ಕೊಳ್ಬೇಕು. ಮತ್ತು ವೆಜ್ಜನ್ನೆಲ್ಲ ಕಟ್ಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಟು ನೆಕ್ಸ್ಟ್ಗೆ ನಾವು ವೆಜ್ ಮಾಡ್ತಾ ಇದ್ದಾಗ ಚಪಾತಿ ಮಾಡಿ ಅದನ್ನು ಹೀಗೆ ಚಪಾತಿ ಕೊಟ್ಟರೆ ಮಕ್ಕಳು ಇಷ್ಟಪಡಲ್ಲ. ಚೆನ್ನಾಗಿರಲ್ಲ ಅದನ್ನೊಂದು ವೆಜ್ ರೋಲ್ ಸೈಡ್ ಎಲ್ಲ ಸ್ವಲ್ಪ ಸ್ವಲ್ಪ ಬೆಂದೇ ಇರದೇ ಇರುವಂಥದ್ದನ್ನೆಲ್ಲ ಬಿಡ್ಲಿಕ್ಕೆಲ್ಲ ಇರುತ್ತಲ್ಲ ಸೈಡೆಲ್ಲ, ಹೀಗೆ ಕೊಟ್ಟರೆ. ಆದರೆ ಮಿಕ್ಸ್ ಮಾಡಿ ಕೊಟ್ಟರೆ ತರಕಾರಿ ಕೂಡ ಒಟ್ಟಿಗೆ ಹೋಗ್ತದೆ. ಓಕೆ, ಮತ್ತು ಅದು ರೋಲ್ ತಗೊಂಡ್ರೆ ಈಗ ವೆಜ್ ರೋಲ್, ನಾನ್ ವೆಜ್ ರೋಲ್, ಈಗ ಚಿಕನ್ ರೋಲ್ ಎಲ್ಲ ಸಿಗುತ್ತಲ್ಲ, ಅದೆಲ್ಲ ಈಗ ನಮ್ಮ ಮಕ್ಕಳಿಗೆ ಕೂಡ ಇಷ್ಟ ಅಲ್ಲ, ಆ ಥರ ರೋಲ್ ಮಾಡಿ ತಿನ್ನಲಿಕ್ಕೆ ಕೂಡ ಗಮ್ಮತ್ತಿರುತ್ತೆ. ಓಕೆ,
ಆನಿಯನ್ ಫಸ್ಟಿಗೆ ಆನಿಯನ್ ಫ್ರೈ ಮಾಡ್ಕೊಳ್ಳೋಣ ಸರ್. ನೀವು ಫಸ್ಟಿಗೆ ಈರುಳ್ಳಿ ಹಾಕ್ತೀರಾ? ಇಲ್ಲ, ಫಸ್ಟಿಗೆ ಸ್ವಲ್ಪ ಒಗ್ಗರಣೆ ಹಾಕೋದು. ಓಕೆ, ನಿಮ್ಮದು ರೂಟ್ ಸ್ವಲ್ಪ ಹಂಗೆ ಹೋಗಿ ಹಿಂಗೆ ಬಂತಲ್ಲ? ಮಿಸ್ ಆಯ್ತು. ಓಕೆ, ಕರಿಬೇವು ಹಾಕಿದ್ದೀರ? ಕರಿಬೇವು ಹಾಕಿದ್ರೆ ಫಸ್ಟಿಗೆ ಆನಿಯನ್ ಹಾಕೋದು, ಆಮೇಲೆ ಆನಿಯನ್ ಹಾಕಿದ್ದೀರಲ್ಲ. ಇದಕ್ಕೆ ಜೀರಿಗೆ ಸಾಸಿವೆ ಏನು ಬೇಕಿಲ್ಲ? ಓಕೆ, ಕ್ಯಾಪ್ಸಿಕಮ್ ಸರ್ ನೆಕ್ಸ್ಟ್ ಸೆಕೆಂಡ್ಗೆ. ಓಕೆ, ಸೆಕೆಂಡ್ಗೆ ವೆಜ್ಜನ್ನು ಹಾಕೊಳ್ಳೋದು ಸರ್. ಓಕೆ, ಅದು ವೆಜ್ ಅಂತ ಹೇಳಿದ್ರೆ ಕ್ಯಾರೆಟ್ ಆಮೇಲೆ ಕ್ಯಾರೆಟು ಬೀನ್ಸ್ ಹಾಂ ಮಿಕ್ಸ್ ಅಲ್ಲ? ಮಿಕ್ಸ್. ಓಕೆ, ಚೆನ್ನಾಗಿ ತುರ್ಕೊಂಡಿದ್ದೀರಾ? ಕ್ಯಾಪ್ಸಿಕಮ್ ಹಾಕಿದ ನಂತರ ಇದನ್ನು ಸಣ್ಣಗೆ ಹೆಚ್ಚಿ ಓಕೆ, ಸ್ವಲ್ಪ ಜಾಸ್ತಿ ಇದೆ ಸರ್. ಅಂದರೆ ಬಿಸಿ ಬೀನ್ಸ್ ಸ್ವಲ್ಪ ಫ್ರೈ ಆಗೋ ತನಕ ಹುರ್ಕೊಳ್ಬೇಕಲ್ಲ? ಹಾಂ ಅದೇ ಅದೇ ಅದೇ, ಅದು ಚಿಕ್ಕದಾಗಿ ಕಟ್ ಮಾಡಿದ್ರೆ ಬೇಗ ಬೆಂದಿರುತ್ತೆ. ಹಾಂ, ನೀವು ಮನೇಲೆಲ್ಲ ಅದೇ ಎಷ್ಟು ಜನ ಇದ್ರಿ? ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ಇರೋದು 6 ಜನ. ಹಾಂ, ಆದರೆ ಅಡುಗೆಲ್ಲ ನೀವೇ ಮಾಡೋದಾ? ಹಾಂ ಸರ್. ಓಕೆ, 6 ಜನ ಅಂತ ಹೇಳಿದರೆ ಅಮ್ಮ ತಮ್ಮ. ಹಾಂ, ಇವೆಲ್ಲ ರೊಟ್ಟಿ ಇದ್ದೀರಾ? ಕೂಡು ಕುಟುಂಬ. ಹಾಂ, ಹಾಗಿದ್ದರೆ ಒಳ್ಳೇದಲ್ಲ. ಒಬ್ಬ ಅಲ್ಲಾದರೆ ಒಬ್ಬರು ಇರ್ತಾರೆ ಅಡುಗೆ ಮಾಡಲಿಕ್ಕೆ, ರೊಟ್ಟಿ ಮಾಡಲಿಕ್ಕೆ ಯಾರಾದರೂ ಇರ್ತಾರೆ. ಒಬ್ಬೊಬ್ಬರು ಇದ್ದರೆ ಬಂಗಲ್ಲ. ಹೌದು ಸರ್. ಓಕೆ, ಕ್ಯಾಬೇಜ್ ಹಾಕೊಳ್ಳೋ ಸರ್. ಹ್ಞೂ, ಒಂದು ಬೌಲು. ಓಕೆ, ಒಂದು ಬೌಲು ಕ್ಯಾಬೇಜ್ ಹಾಕೊಳ್ತಿದ್ರಲ್ಲ. ಈಗ ಬೀನ್ಸ್, ಕ್ಯಾರೆಟ್, ಕ್ಯಾಬೇಜ್ 3 ಈರುಳ್ಳಿ ಇಷ್ಟನ್ನು ಹಾಕಿದ್ದೀರಾ? ಹಾಂ ಸರ್. ಓಕೆ, ಇದಕ್ಕೆ ಕಡಲೆ ಏನು ಬಟಾಣಿ ಕಾಳು ಆ ಥರ ಹಾಕ್ಬೋದು? ಹಾಕ್ಬೋದು ಸರ್. ಈಗ ರೋಲ್ ಬಟಾಣಿ ಎಲ್ಲ ಹಾಕ್ಬೋದು. ಇದ್ರೆ ಚೆನ್ನಾಗಿರುತ್ತಲ್ಲ? ಹೌದು ಸರ್. ಬಟಾಣಿ ಎಲ್ಲ ಬೇಕಿದ್ರೆ ಆಪ್ಷನಲ್ ಬೇಯಿಸಿ ಹಾಕ್ಬೋದಲ್ಲ? ಬೇಯಿಸಿ ಹಾಕ್ಬೋದು. ಅದಕ್ಕಿಂತ ಹಸಿ ಸಿಕ್ಕಿದ್ರೆ ಹೀಗೆ ಫ್ರೈಯಲ್ಲೇ ಫ್ರೈ ಮಾಡುವಾಗಲೇ ಮಾಡ್ಕೊಳ್ಬೋದು. ಹಸಿ ಬಟಾಣಿ. ಹಸಿ ಬಟಾಣಿ. ಓಕೆ, ನಿಮ್ಮೂರ ಕಡೆ ಎಲ್ಲ ತರಕಾರಿ ಎಲ್ಲ ಬೆಳೀತಾರಾ ಹೇಗೆ? ಹಾಂ, ಬೆಳೀತಾರೆ ಸರ್. ಬೆಳೀತಾರಲ್ಲ? ನಮ್ಮ ಸೈಡೆಲ್ಲ ಇದು ಕಮ್ಮಿ, ಯಾವುದು ಕ್ಯಾಬೇಜು ಬೀನ್ಸ್ ಅಂಥದ್ದು ಕಮ್ಮಿ ಸರ್. ಮತ್ತು ನಮ್ಮ ಕಡೆ ತರಕಾರಿ ಅಂದರೆ ಈ ಮೆಂತ್ಯ ಸೊಪ್ಪಾಗಿರ್ಬೋದು, ಮತ್ತು ಬದನೆ, ಹೀರೆಕಾಯಿ, ಬೆಂಡೆ ಅದೆಲ್ಲ ಬೆಳೀತಾರೆ. ಅಲಸಂಡೆ ಈ ಥರ. ಓಕೆ, ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಎಷ್ಟು ಹಾಕಬೇಕಾ? ಹಾಂ ಓಕೆ, ಅರ್ಧ ಸ್ಪೂನ್ ಅಷ್ಟು. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ಸ್ವಲ್ಪ ಘಮ ಚೆನ್ನಾಗಿ ಬರುತ್ತೆ ಅಂತಲ್ಲ? ಆ ಶುಂಠಿನೆಲ್ಲ ಇಡೀ ಹಾಕೋದಕ್ಕಿಂತ ಈ ಥರ ಪೇಸ್ಟ್ ಮಾಡಿ ಹಾಕಿದ್ರೆ ಅದಕ್ಕೆ ಹಿಡಿತದೆ ಅಂತ. ಹೌದು ಹೌದು. ಮತ್ತು ಇಡೀ ಹಾಕಿದ್ರೆ ಬಾಯಿಗೆ ಹಾಗೆ ಸಿಗುತ್ತೆ ನೋಡಿ, ಒಮ್ಮೆ ಅಗಿಯುವಾಗೆಲ್ಲ ಹೌದು. ಅದು ಟೇಸ್ಟ್ ಇರೋದು ಒಮ್ಮೆ ರಪ್ಪ ಚೇಂಜ್ ಆಗುತ್ತೆ ನೋಡಿ, ಬಾಯಿಗೆ ಇಡೀ ಪೇಸ್ಟ್ ಸಿಕ್ಕಿದ್ರೆ. ಫ್ರೈ ಆಗಲಿ ಸರ್. ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಬೇಕಾ? ಅಲ್ಲ, ರೆಡ್ ಚಿಲ್ಲಿ ಸಾಸ್ ಮತ್ತು ಓಕೆ, ಹಾಂ 2 ಮಿಕ್ಸ್ ಇದೆ. 1 ಸ್ಪೂನ್ ಅಷ್ಟು ಓಕೆ. ಓಕೆ, ತಗೊಂಡಿದ್ದೀನಿ. ಟೊಮೆಟೊ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್ ಅಲ್ಲ? ಓಕೆ. ಈಗ ಸ್ವಲ್ಪ ಸಾಲ್ಟ್ ಹಾಕೋದು. ಓಕೆ, ಹಾಂ, ಉಪ್ಪು ನೀವು ಹಾಕಿಲ್ಲಲ್ಲ ನಾವು ಕೂಡ? ಒಂದು ಅರ್ಧ ಸ್ಪೂನ್ ಅಷ್ಟು. ಉಪ್ಪು ಕೆಲವರಿಗೆ ಜಾಸ್ತಿ, ಕೆಲವರು ಕಮ್ಮಿ ಅಲ್ಲ. ಹೌದು, ರುಚಿಗೆ ತಕ್ಕಷ್ಟು ಹಾಕೊಂಡು. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಚಿಲ್ಲಿ ಪೌಡ್ರ್ ಕೊಡಿ ಸರ್. ಚಿಲ್ಲಿ ಪೌಡ್ರ್ ಬೇಕಲ್ಲ? ಮೆಣಸಿನ ಹುಡಿ ಅಂತ ಬಂದಾಗ ಸ್ವಲ್ಪ ಸ್ಪೆಷಲಾಗಿ ನಾನವರ ಖಾರದ ಹುಡಿ ಸ್ವಲ್ಪ. ಓಕೆ, ಸಾಕಾ? ಸಾಕು ಸರ್. ಓಕೆ, ರೆಡ್ ಚಿಲ್ಲಿ ಸಾಸ್ ಹಾಕಿದ್ದೇವಲ್ಲ, ಹಾಂ, ರೆಡ್ ಚಿಲ್ಲಿ ಸಾಸ್ ಹಾಕಿದ ಕಾರಣ ಇದು ನಾನವರ ಮಸಾಲೆ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತಲ್ಲ? ಓಕೆ, ಸಾಕು. ಇದನ್ನು ಇಳಿಸಿಬಿಟ್ಟು ಇದು ಆಲ್ಮೋಸ್ಟ್ ರೆಡಿಯಾ? ಆಲ್ಮೋಸ್ಟ್ ರೆಡಿ. ಇದಕ್ಕೇನು ಹಾಕಿ? ಓಕೆ, ಒಂದು ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯ್ತು ಲಾಸ್ಟ್. ಮೇಲ್ಗಡೆಯಿಂದ ಹಾಕಿದ್ರೆ ಸಾಕಲ್ಲ? ಓಕೆ, ಹಾಕೋಣದಾ? ಹಾಂ ಸರ್. ಈ ಕೊತ್ತಂಬರಿ ಸೊಪ್ಪನ್ನು ಓಕೆ. ಅದು ಕೊತ್ತಂಬರಿ ಸೊಪ್ಪು ಹಾಕೋದೇ ಘಮ ಬರಲಿಕ್ಕೆ ಜಾಸ್ತಿ. ಯಾವುದು ಘಮ ಬರಲಿಕ್ಕೆ? ಓಕೆ, ಅದು ಎಲ್ಲ ಅಡುಗೆಗೂ ಈ ಥರ ಮಾಡುವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕ್ತಾರಲ್ಲ? ಹೌದು ಸರ್. ಆಲ್ಮೋಸ್ಟ್ ಆಗಿದೆ ಸರ್. ಇದನ್ನು ಆಫ್ ಮಾಡೋಣ ಸರ್. ಆಫ್ ಮಾಡೋಣ. ಓಕೆ, ಇದನ್ನೀಗ ಸೈಡ್ ಇಟ್ಕೊಳ್ಳುವಲ್ಲ? ಹಾಂ ಸರ್. ಈಗ ನೀವು ರೆಡಿ ಮಾಡಿ ತಂದಿತ್ತಂತ ಯಾವುದು ಮೈದಾ ಹಿಟ್ಟನ್ನು ಚಪಾತಿ ಮಾಡೋಣ. ಓಕೆ. ಓಕೆ, ಈಗ ನೀವು ಅದನ್ನು ಚಪಾತಿ ಹಿಟ್ಟು ರೆಡಿ ಮಾಡ್ತಾರಲ್ಲ? ಹಾಂ ಸರ್. ಚಪಾತಿ ಒಂದು ರೆಡಿ ಮಾಡೋದು ಸರ್. ಹಾಗೆ ಆಯಿಲ್ ಇಟ್ಕೊಂಡು ಚಪಾತಿ ರೆಡಿ ಮಾಡುವಾಗ ಆಯಿಲ್ ಸರ್. ಆಯಿಲ್ ಬಣಲೆ ಯಾವುದು ತವಾ ಬಿಸಿ ಆಗಲಿ ಅಂತ ಹೇಳ್ತಿದ್ದೀರಾ? ಹಾಂ ಸರ್. ಇದಕ್ಕೆ ತವಾ ಅಲ್ಲಲ್ಲ, ಡೀಪ್ ಫ್ರೈ ಅಲ್ಲ? ಡೀಪ್ ಫ್ರೈ ಅಲ್ಲ ಸರ್, ಬಣಲೆ ಇಡಬೇಕು. ಓಕೆ, ನೀವು ಹೇಳಬೇಕಲ್ಲ, ನಾನು ತವಾ ಅಂತ ಹೇಳಿದೆ. ತವಾ ಅಲ್ಲ ಮರ್ರಿ, ಬಣಲೆ ಅಂತ ಹೇಳಬೇಕು. ಬಣಲೆ. ಓಕೆ, ಇದಕ್ಕೆ ಆಯಿಲ್ ಅಂತ ಬಂದಾಗ ಸನ್ಫ್ಲವರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಡ್ತಿದ್ವಿ.
ಜಾಸ್ತಿ ಬೇಕಲ್ಲ? ಹಾಗೆ ಸರ್. ಓಕೆ, ಆಯಿಲ್ ಅಂತೂ ಬಿಸಿಟ್ಟಿದ್ದೇವೆ. ಈಗ ಚಪಾತಿ ರೆಡಿ ಮಾಡ್ಬೋದು. ಓಕೆ, ನೀವು ಸ್ಲೋ ಇಡಿ ಸರ್. ಸ್ಲೋ ಇರಬೇಕಾ? ಹಾಂ ಸರ್. ಓಕೆ. ಇವಾಗ ಚಪಾತಿ ರೆಡಿ ಮಾಡ್ಕೊಳ್ಳೋ ಮುಂಚೆ ಒಂದು ಸ್ವಲ್ಪ ಮೈದಾದ ನೀರು ಮಾಡುವ ಸರ್. ನೀರು ಮಾಡಬೇಕಾ? ಸ್ವಲ್ಪ, ಅದಂದರೆ ಚಪಾತಿ ರೋಲಿಗೆ ಬಿಡಬಾರ್ದು ಅಂತ ಹೇಳಿ ಅಷ್ಟು. ಅಂದರೆ ಈ ಥರ ನೀರು ಮಾಡಿಕೊಂಡು ಸ್ವಲ್ಪ ಒಂದು ಸ್ಪೂನ್ ಅಷ್ಟು. ಸರ್ ಹೌದಾ? ಇನ್ನು ನೀವು ಇದಕ್ಕೆ ಆಯಿಲ್ ಏನು ಹಾಕಲ್ವಾ? ಇದಕ್ಕೆ ಆಯಿಲ್ ಏನು ಹಾಕಲ್ಲ ಸರ್. ಚಪಾತಿ ಇದು ಏನು ಮೈದಾ ಪುಡಿಯನ್ನು ಹಾಕಿ ಅದು ಮಾಡ್ತಾರೆ. ಓಕೆ, ಮತ್ತು ಇದೇನು ಮಾಡಿ ಈಗ ನೀರು ಮಾಡ್ತಾ ಇದ್ದೀರಲ್ಲ? ನೀರು ಇದು ಯಾವುದಕ್ಕೆ ಅಂದರೆ ಈಗ ನಾವು ಡೀಪ್ ಫ್ರೈ ಮಾಡುವಾಗ ವೆಜ್ ರೋಲ್ ಇದಾಗಿ ಬಿಡ್ತದೆ. ಇದು ಹಾಕಿದರೆ ಅದು ಗಮ್ ಹಿಡ್ದಾಗೆ ಆಗ್ತದೆ. ಹಾಂ, ಹಾಗೆ. ಓಕೆ, ಹಾಂ, ಅದನ್ನು ನೀವು ಮೇಲ್ಗಡೆ ಕೋಟಿಂಗ್ ಥರ ಅಂದರೆ ಒಂದು ಸೈಡ್ ಆಗುತ್ತಾ? ಸ್ವಲ್ಪ ಉಂಟದಲ್ಲಿ ಒಂದು ಸೈಡ್. ಓಕೆ, ಈಗ ಚಪಾತಿ ಮಾಡ್ಕೊಳ್ಳೋ ಸರ್. ಓಕೆ, ನೀವು ಆಲ್ರೆಡಿ ಮನೇಲಿ ಮಾಡಿ ತಂದಿದ್ದ ಕಾರಣ ನೋಡಿ ನಮಗೆ ಎಷ್ಟು ಟೈಮ್ ಹೊಡಿಯುತ್ತಲ್ಲ. ಇಲ್ಲದ್ರೆ ಇಲ್ಲಿ ಕಲಿಸ್ತಾನೆ. ಹೌದು. ಈಗ ವೆಜ್ ಕೊಡಿ ಸರ್. ಮಾಡಿದ ವೆಜ್ ರೆಡಿನಾ? ಈಗ ವೆಜ್ ಬೇಕಲ್ಲ? ಹಾಂ ಸರ್, ಬಿಸಿ ಸರ್. ನೋಡಿ ಬಿಸಿ ನೋಡ್ತಾ ಇರಬೇಕಾ? ಓಕೆ, ಹೀಗೆ ವೆಜ್ ಅನ್ನು ಇದಕ್ಕೆ ಸರ್ವ್ ಮಾಡಿಕೊಂಡ್ರೆ ತರಕಾರಿಗಳೆಲ್ಲ ಈಗ ಚಪಾತಿಗೆ ಒಳಗೆ ಹೋಗ್ತಾವಲ್ಲ. ಹೌದು ಸರ್, ಹೀಗೆ ಕೊಟ್ಟರೆ ಬೇಗ ತಿಂತಾರೆ, ಹಾಗೆ ಕೊಟ್ಟರೆ ತಿನ್ನೋಲ್ಲ ಮಕ್ಕಳು ಅಂತಲ್ಲ, ಇದು ಎಲ್ಲರಿಗೂ ಚೆಂದಾಗಿರ್ಬೋದಲ್ಲ. ಈಗ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಓಕೆ, ಆ ಥರ ರೋಲ್ ಮಾಡ್ಕೊಳ್ಬೇಕಲ್ಲ. ಹಾಂ ಸರ್. ಆಯಿಲಂತೂ ಕಾದಿದೆ. ಈಗ ನಾವಾಗ ಗಮ್ ಅಂತ ಹೇಳಿ ಮಾಡಿದ್ವಲ್ಲ, ಅದು ಬಿಡಬಾರ್ದಂತ. ಓಕೆ, ಹೌದು, ಹೀಗೆ. ಓಕೆ, ತರಕಾರಿಗಳೆಲ್ಲ ಚಿಕ್ಕದಾಗಿ ಹಚ್ಚಿಕೊಂಡಷ್ಟು ಒಳ್ಳೆಯದಲ್ಲ? ಒಳ್ಳೆಯದು, ಹೌದು ಸರ್. ಕಟ್ ಮಾಡಿದಷ್ಟು ಹೇಗೆ ಈ ಥರ ಮೈದಾದ ಕೋಟಿಂಗ್ ಅಲ್ಲ? ಕೋಟಿಂಗ್ ಕೊಟ್ಟರೆ ಸ್ವಲ್ಪ ನಾನು ಹೀಗೆ ಮಾಡಿ ಈಗ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದಲ್ಲ? ಫ್ರೈ ಮಾಡೋ ಸರ್. ಎಲ್ಲಿ ಬಿಸಿ ಆಗಿದೆ ಸರ್, ಈಗ ಹಾಕ್ಬೋದು. ಫ್ರೈ ಮಾಡಿಕೊಂಡ್ರೆ ಆಯ್ತು. ಓಕೆ, ವೆಜ್ ಫ್ರೈ ಮಾಡಿರೋದ್ರಿಂದ ತುಂಬ ಫ್ರೈ ಮಾಡ್ಬೇಕಂತಿಲ್ಲ ಸರ್. ಅದೇ ಒಳಗಡೆ ಆಲ್ರೆಡಿ ತರಕಾರಿ ಬೆಂದಿದೆ ಸರ್. ಹೌದು, ಇದಂತೂ ಗಮ್ಮತ್ ಇರ್ಬೋದಲ್ಲ ವೆಜ್ ರೋಲ್. ಇದು ನಮ್ಮಲ್ಲಿ ಸಾಸ್ ಜೊತೆ ಎಲ್ಲ ತಿನ್ಬೋದಲ್ಲ? ಹಾಂ ಸರ್, ಚಟ್ನಿ ಸಾಸ್ ಈ ಥರ. ಚಟ್ನಿ ಸಾಸ್ ಓಕೆ, ಹಾಗೂ ತಿನ್ಬೋದಲ್ಲ? ಖಾರ ಎಲ್ಲ ಒಳಗಡೆ ಇದ್ದಿರೋ ಕಾರಣ. ಖಾರ ಎಲ್ಲ ಇದ್ದ ಕಾರಣ ಹಾಗೇನೇ ತಿನ್ಬೋದು. ಬೇಕಾದರೆ ಸಾಸ್ ಆ್ಯಡ್ ಮಾಡಿ. ಸಾಕು ಸರ್, ಬಂದ್ ಮಾಡುವ ಸರ್. ಈಗ ಆಫ್ ಮಾಡೋದಾ? ಆಫ್ ಮಾಡಿ ಸರ್. ಇದು ಬೇಗ ಆಗುತ್ತಲ್ಲ? ಹಾಂ ಸರ್, ಫ್ರೈ ಅಂತೂ ಬೇಗ ಆಗುತ್ತೆ, ರೆಡಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿ. ಸ್ವಲ್ಪ ಸರ್. ಇದಕ್ಕೆ ಸರ್ವ್ ಮಾಡೋಣ ಸರ್. ಓಕೆ, ಓಕೆ, ಈಗ ಸರ್ವ್ ಮಾಡೋದಲ್ಲ? ಮಾಡಿ ಸರ್ವ್ ಮಾಡಲಿಕ್ಕೆ ಏನಿಲ್ಲ, ರಪ್ಪ ಇಟ್ಟು ಕೊಡೋದಿಲ್ಲ. ಓಕೆ, ವೆಜ್ ರೋಲ್ ರೆಡಿ ಸರ್. ವೆಜ್ ರೋಲ್ ರೆಡಿಯಾಗಿದೆ. ಗಮದಾಗಿರುತ್ತೆ. ಸಾಸ್ ಜೊತೆ ಕೂಡ ತಿನ್ಬೋದು ಅಂತ ಹೇಳ್ತಿದ್ದಾರೆ. ಇಲ್ಲಾಂದರೆ ಹಾಗೆ ಹಾಗೇನೂ ತಿನ್ಬೋದು. ಟೀ ಜೊತೆ ಎಲ್ಲ ಸಾಕಾಗಿರೋದಲ್ಲ, ಸಂಜೆ ಟೈಮಲ್ಲೆಲ್ಲ ಸಿಕ್ಕಿದ್ರೆ ಫುಲ್ ಖಾಲಿ ಮಾಡ್ಬೋದಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಓಕೆ, ಶಾರದಾ ಮ್ಯಾಮ್ ಸಾಕಾಗಿರುವಂತಹ ವೆಜ್ ರೋಲ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ವೆಜ್ ರೋಲ್ ತಯಾರಿಸುವ ವಿಧಾನ. ಮೊದಲು ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕರಿಬೇವು, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಕ್ಯಾಪ್ಸಿಕಮ್, ಹೆಚ್ಚಿದ ಕ್ಯಾರೆಟ್, ಬೀನ್ಸ್, ಕ್ಯಾಬೇಜ್ ಹಾಕಿ ಹುರಿಯಿರಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರೆಡ್ ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ ಹಾಕಿ ಹುರಿಯುತ್ತಾ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ. ಗೋಧಿ ಅಂಟನ್ನು ಚಿಕ್ಕದಾಗಿ ಲಟಿಸಿ ತಯಾರಿಸಿದ ಹೂರಣ ತುಂಬಿ ಮೈದಾ ಪೇಸ್ಟನ್ನು ಸವರಿ ಮಡಚಿಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಸಂಜೆ ಚಹಾದೊಂದಿಗೆ ಸವಿಯಲು ಬಿಸಿ ಬಿಸಿಯಾದ ವೆಜ್ ರೋಲ್ ರೆಡಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಸ್ವೀಟ್, ಇನ್ನೊಂದು ಖಾರ. ಯಾವ್ದು ನೋಡುವ ಫಸ್ಟಿಗೆ? ಫಸ್ಟ್ ಸ್ವೀಟ್. ಓಕೆ, ಚಿಕ್ಕಿಯ ಟೇಸ್ಟ್ ನೋಡುವಲ್ಲ. ತಗೊಂಡು ನೀವು ಕೂಡ ಕರೆಕ್ಟಾಗಿ ಆಗಿದೆ ನೋಡಿ. ಹೇಗೆ ಆಗಿದೆ ಅಂತ ಹೇಳಿದರೆ ಸೇಮ್ ನೋಡಲಿಕ್ಕೆ ಚಿಕ್ಕಿ ಥರನೇ ಆಗಿದೆಲ್ಲ. ಕಮ್ಮದು ಉಂಟಲ್ಲ, ಇದನ್ನೆಲ್ಲ ಬರಣಿಯಲ್ಲಿಟ್ಟು ಇಡ್ಬೋದಲ್ಲ ಒಂದು ವಾರ ಎಲ್ಲ ತಿನ್ನಲಿಕ್ಕೆ. ಒಂದು ವಾರ ಅಲ್ಲ, ಏನೋ ಒಂದು ತಿಂಗಳು ಬೇಕಾದ್ರೆ ಇಡ್ಬೋದಲ್ಲ.
ಮಕ್ಕಳಿಗೆಲ್ಲ ಭಯಂಕರ ಇಷ್ಟ ಆಗ್ಬೋದು. ಶಾಲೆ ಮಕ್ಕಳಿಗೆಲ್ಲ ಬಂದಾಗ ಈ ಥರ ಎಲ್ಲ ಮಾಡಿಕೊಟ್ರೆ ರೆಡಿ ಮಾಡಿಟ್ರೆ ಕೊಡ್ಬೋದಲ್ಲ. ಚೆನ್ನಾಗಿದೆ, ಟೇಸ್ಟಿಯಾಗಿ ಬಂದಿದೆ. ಸೇಮ್ ನಮಗೆ ಹೇಗೆ ಹೊರಗಡೆ ಔಟ್ಸೈಡ್ ಹೇಗೆ ಸಿಗುತ್ತೆ ಅದೇ ಥರ ಟೇಸ್ಟ್ ಬಂದಿದೆಲ್ಲ. ಇವಾಗ ಇನ್ನೊಂದು ಖಾರ ವೆಜ್ ರೋಲ್. ಇದಂತೂ ತರಕಾರಿಗಳ ಪೂರವೇ ಇದರೊಳಗಿದೆ. ಹೌದು ಸಾಕೋದು ಸರದಾಗಿ ಬಂದಿದೆ. ಇದ್ರ ಜೊತೆ ಒಂದು ಸಾಸ್ ಇದ್ದು ಕೂಡ ಇನ್ನೂ ಚೆನ್ನಾಗಿರ್ಬೋದಲ್ಲ, ಚಟ್ನಿ ಆಗ್ಬೋದು. ಓಕೆ, ಕಡಲೆ ಬೇಕಾದರೆ ಆ್ಯಡ್ ಮಾಡಿದ್ದು, ಬಟಾಣಿ ಏನಾದರೂ ಆದರೆ ಓಕೆ, ಹೀಗೆ ಮಾಡಿದ್ರೆ ಫುಲ್ ಖಾಲಿ ಮಾಡ್ಬೋದಲ್ಲ. ಓಕೆ, ಈ ಎರಡು ಡಿಶ್ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಅನ್ನಿಸ್ತಾ? ಹಾಂ, ಹಾಗೆ ತಿಂದ್ಕೊಂಡು ನೀವು ಖುಷಿ ಅನ್ನಿಸ್ತಾ ಇರುವಾಗಲೇ ನೋಡುವಾಗಲೇ ಗೊತ್ತಾಗ್ತುಂಟು ಚೆನ್ನಾಗಿ ಅನಿಸಿಲ್ಲ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು ಸರ್. ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ಬಿಳಿ ಅವಲಕ್ಕಿ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು ಸರ್. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಶಾರದಾ ಮ್ಯಾಮ್ ಸಾಕಾಗಿರುವಂತಹ ಚಿಕ್ಕಿ ಮತ್ತು ವೆಜ್ ರೋಲ್ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿದ ಹೆಲ್ತ್ ಇವತ್ತಿನ ಸಂಚಿಕೆ ನೈಟ್ಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC cow ghee since 1965, Nana Masala, Postman Turdal, McCoy Home Appliances, Vidya Coffee, Aishwarya KT Specialty. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.